ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸಹಕಾರ ಸಹಯೋಗದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ದಕ್ಷಿಣ ಕನ್ನಡ ಹಾಗೂ ಕೇಂದ್ರ ಸಮಿತಿ ಬೆಂಗಳೂರು ವತಿಯಿಂದ ಕುಡುಪು ಸುಬ್ರಹ್ಮಣ್ಯ ಮಂದಿರ ಸಭಾಭವನದಲ್ಲಿ ಸಂಧ್ಯಾ ವಂದನೆ ಮತ್ತು ದೇವತಾ ಅರ್ಚನಾ ಶಿಬಿರ ಸಮಾರೋಪ ಸಮಾರಂಭ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ನಡೆದಿದೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಎಚ್.ಎಸ್. ಸಚ್ಚಿದಾನಂದ ಮೂರ್ತಿಗಳು ವಹಿಸಿದ್ರು. ದಿವ್ಯ ಉಪಸ್ಥಿತಿಯಲ್ಲಿ ವೇದಮೂರ್ತಿ ಬ್ರಾಹ್ಮಣ ಶ್ರೀ ನರಸಿಂಹ ತಂತ್ರಿಗಳು ಕುಡುಪು, ವೇದಮೂರ್ತಿ ಬ್ರಾಹ್ಮಣ ಶ್ರೀ ಎಂ.ಎಲ್. ವಿಶ್ವೇಶ್ವರ ಭಟ್, ವೇದಮೂರ್ತಿ ಬ್ರಾಹ್ಮಣ ಶ್ರೀ ಪಂಜಾಬ್ ಭಾಸ್ಕರ ಭಟ್, ಸುರತ್ಕಲ್ನ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ವೇದಮೂರ್ತಿ ಬ್ರಾಹ್ಮಣ ಡಾಕ್ಟರ್ ಬಿ.ಎಸ್. ರಾಘವೇಂದ್ರ ಭಟ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಅದೇ ರೀತಿ ರವಿಕುಮಾರ್ ಭಟ್ ತಮ್ಮ ಗುರುವೃಂದ ಹಾಗೂ ಶಿಬಿರಾರ್ಥಿಗಳನ್ನು ವೇದಿಕೆಗೆ ಕರೆಯಬೇಕು ಅಂತ ವಿನಂತಿಸ್ತಾರೆ. ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಮಾತ್ರ ಜಾರಿ ಮಾಡದೆ ಎಲ್ಲರನ್ನೂ ಸಹಿತ ಒಂದು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅರ್ಚಕರು ಮತ್ತು ಪುರೋಹಿತರ ಪರಿಷತ್ತು 27 ಜಿಲ್ಲೆಗಳಲ್ಲಿ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು 100ಕ್ಕೆ 75-80% ನಾನು ಹೇಳೋದು ಕೇಳಕ್ಕೆ ಯಾರಿದ್ದಾರೆ. ನಮ್ಮಲ್ಲಿ ಒಗ್ಗಟ್ಟು ಬೇಕಾಗಿದೆ. ಇವತ್ತು ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ 10% ನಾವು ಕೊಟ್ಟಿದ್ದಾನೆ ಅಂತ ಕೇಳ್ತಿದ್ವಿ. ಕರ್ನಾಟಕದಲ್ಲಿ ನಿಲ್ಲಲೇನೋ 5% ಇತ್ತು. ಹಿಂದೆ ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಮೇಲುರ್ಗರು ಸಹಿತ 5% ಇತ್ತು. ಯಾವತ್ತು ಹಾವನೂರು ವರದಿ ಬಂತು ಅವತ್ತು ಹೋಯ್ತು, ಯಾರು ಕೇಳಲಿಲ್ಲ. ಚೆನ್ನಪ್ಪರೆಡ್ಡಿ ಆಯೋಗ ಬಂದಾಗ ಯಾರು ಪ್ರಶ್ನೆ ಮಾಡಲಿಲ್ಲ. ವೆಂಕಟಸ್ವಾಮಿ ಆಯೋಗ ಬಂದಾಗ ಬ್ರಾಹ್ಮಣರಿಗೆ ಕೊಡದೇಬಾರ್ದು ಅಂತ ತಂದರು. ಆದರೂ ಬ್ರಾಹ್ಮಣರು ಸಮುದಾಯ ಕೂಗು ಹಾಕಲಿಲ್ಲ. ಅವತ್ತು ನಾವು ಕೂಗು ಹಾಕಿದ್ರೆ ನಮಗೂ ಸಹಿತ 5% ಸಿಗ್ತಾ ಇತ್ತು. ಇವತ್ತು ನಮ್ಗೆ 5% ಸಿಗ್ತಾ ಇತ್ತು. ಇವತ್ತು ನರೇಂದ್ರ ಮೋದಿಯವರು 10% ತಂದಿದ್ದಾರೆ. ನಾವು ಸಹಿತ ಒಂದಾಗಬೇಕಾಗಿದೆ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ನಡೀತಾ ಇದೆ. ನಾವು ಸಹಿತ ಸಂಘಟಿತರಾಗಬೇಕಾಗಿದೆ. ತಾಯಿ ಸಹಿತ ಮಗು ಹೊತ್ತರೆ ಹಾಲು ಕೊಡೋದು, ಅಕಸ್ಮಾತ್ ಮಗು ಹಳ್ಳಿಲ್ಲ ಅಂದರೆ ಆಟ ಆಡ್ಕೊಂಡಿದೆ ಬಿಡು ಅಂತ ಹೇಳ್ತಾರೆ. ಹಾಗೆ ನಾವು ಸಹಿತ ಸಂಘಟಿತರಾಗಿ ಸರ್ಕಾರದ ಬರಬೇಕಾದಂಥ ಎಲ್ಲ ಸವಲತ್ತುಗಳು ಸಹಿತ ನಾವು ತಗೋಬೇಕಾಗಿದೆ. ಆ ತಗೊಳ್ಳೋಕ್ಕೋಸ್ಕರವೇ ಇವತ್ತು ಸಂಘಟಿತರಾಗಬೇಕಾಗಿದೆ. ಹಾಗಾಗಿ ಸಂಘಟಿತ ಆಗೋ ಕೆಲಸದಲ್ಲಿ ಇವತ್ತು ಬ್ರಾಹ್ಮಣರ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತು ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಇಲ್ಲೊಂದು ಸಮಾರಂಭ ಮಾಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಗುತ್ತೆ. ನಾನು ಬಂದ ತಕ್ಷಣ ಹೇಳಿದ್ರು ಇದು ಹುಡ್ಕೋಬೇಕು ಅಂತ. ನನಗೆ ಇಷ್ಟ ಇದೆಯಲ್ಲ ಹುಡ್ಕೋಬೇಕು. ನಾನು ಹುಡ್ಕೋಬೇಕು. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಮಂಡಳಿ ಅಧ್ಯಕ್ಷ, ಇಡೀ ಬ್ರಾಹ್ಮಣರ ನಾಯಕ ಅಂತ ಒಪ್ಪಂದರ ಬಿತ್ತಲ್ಲ ನನ್ನ ಮುಗಿಸಿದ್ದಾರೆ. ನನಗೆ ಹುಡ್ಕೋಬೇಕು. ನಾನು ಹಾಗೆ ನಿರ್ತಕ್ಕಂಥ ಎಲ್ಲರೂ ಸಹಿತ ಅರ್ಚಕರು ಹೇಗಿರಬೇಕು ಅಂದರೆ ಹಾಗೇ ಇರಬೇಕು. ಈ ಬುದ್ಧಿ ಇಡಬೇಕು, ಕುಂಕುಮ ಇಡಬೇಕು, ಅಥವಾ ಮುದ್ರೆ ಹಾಕಬೇಕು, ಈ ರೀತಿಯಾಗಿರಬೇಕು. ಯಾಕೆ ಸಮಾಜ ಅಪೇಕ್ಷೆ ಪಡುತ್ತೆ ಹಿಂಗಿರಬೇಕು, ಬ್ರಾಹ್ಮಣ ಹೆಂಗಿರಬೇಕು, ಅರ್ಚಕ ಹೆಂಗಿರಬೇಕು.